ಮಂಗಳೂರಿಗರಿಗೆ ಸಿಹಿ ಸುದ್ದಿ. ಒಂದೇ ಸೂರಿನಡಿ ವಿವಿಧ ವಿನ್ಯಾಸದ ವಸ್ತ್ರ, ಬಾಲ್ಕನಿ ಗಾರ್ಡನ್ ಮತ್ತು ಫ್ಯಾಷನ್ ಜ್ಯುವೆಲರಿ ಮಳಿಗೆ ಶುಭಾರಂಭಗೊಂಡಿದೆ. ಮಂಗಳೂರಿನ ಕದ್ರಿ ಕಂಬಳ ರಸ್ತೆಯ ಸಮೀಪ ಆರಂಭಗೊಂಡಿದ್ದು ಸುಂದರವಾದ ಉದ್ಯಾನವನ, ಮನಸ್ಸಿಗೊಪ್ಪುವ ಬಟ್ಟೆ ಮತ್ತು ಜ್ಯುವೆಲರಿಗಳು ಆಕರ್ಷಕ ಮತ್ತು ವಿಭಿನ್ನ ಶೈಲಿಯಲ್ಲಿ ಲಭ್ಯವಿದೆ. ಮಂಗಳೂರಿನ ಜನತೆಗೆ ಇನ್ಮುಂದೆ ಕೈಗೆಟಕುವ ದರದಲ್ಲಿ ಬಾಲ್ಕನಿ ಹೂವಿನ ಗಿಡಗಳು, ಜೋಶೆಟ್ಟಿ ವಸ್ತ್ರಗಳು ಮತ್ತು ಫ್ಯಾಷನ್ ಜ್ಯುವೆಲ್ಲರಿ ಸಿಗಲಿದೆ. ಅಂತಹ ಸೌಲಭ್ಯವು ಪ್ರಜ್ವಲ್ ಪ್ರಭಾಕರ್ ಶೆಟ್ಟಿ, ಪೂರ್ಣಿಮಾ ಪ್ರಜ್ವಲ್ ಶೆಟ್ಟಿ ಮತ್ತು ಜ್ಯೋತಿಕಾ ಸುರಕ್ಷಿತ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಒಂದೇ ಸೂರಿನಡಿ ಲಭ್ಯವಿದೆ. ಇದರ ಉದ್ಘಾಟನೆಯನ್ನ ಶಾಸಕ ಡಾ ವೈ ಭರತ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, 3 ವಿಷಯಗಳು ಒಂದೇ ಮಳಿಗೆಯಲ್ಲಿ ಸಿಗುವ ಸೌಲಭ್ಯವನ್ನ ಜ್ಯೋತಿಕಾ ಸುರಕ್ಷಿತ್ ಶೆಟ್ಟಿ ಅವರು ಕಲ್ಪಿಸಿದ್ದಾರೆ. ಮನೆಯಲ್ಲಿಡಬೇಕಾದ ಗಿಡಗಳು ಸಹ ಇಲ್ಲಿ ಸಿಗ್ತಾ ಇದೆ. ನೂತನವಾದ ಕಾನ್ಸೆಪ್ಟ್ನಲ್ಲಿ ಮಳಿಗೆಯನ್ನ ಆರಂಭಿಸಿದ್ದು ಈ 3 ಯುವತಿಯರ ಕಾರ್ಯ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿದ್ರು. 3 ಬಗೆಯ ವಿಷಯಗಳನ್ನು ಒಂದೇ ಜಾಗದಲ್ಲಿ ಸಿಗುವಂಥ ಒಂದು ಕೆಲಸವನ್ನ ಈ ಯುವತಿಯರು ಮಾಡ್ತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಜೋಶೆಟ್ಟಿ, ನಮ್ಮ ಹ್ಯಾಂಡ್ ಓವನ್ ಕ್ಲೋತ್ಸು ಮತ್ತು ಕೈಮಗ್ಗದಿಂದ ಮಾಡಿದಂಥ ವಸ್ತ್ರಗಳೇನಿದೆ ಅದರ ಬಗ್ಗೆ. ಮತ್ತೊಂದು LOL ಸ್ಟುಡಿಯೋ ಅಂತ, ಇವರು ಫ್ಯಾಷನ್ ಜ್ಯುವೆಲ್ರಿ ಬಗ್ಗೆ ಗಮನ ಹರಿಸಿ ಇಲ್ಲಿ ಫ್ಯಾಷನ್ ಜ್ಯುವೆಲ್ರಿ, ಲೇಟೆಸ್ಟ್ ಫ್ಯಾಷನ್ ಜ್ಯುವೆಲ್ರಿಗಳು ಏನು ಸಿಗ್ತದೆ ಅದನ್ನು ಸಹ ಇಲ್ಲಿ ಇಡ್ತಾರೆ ಮಾರಾಟಕ್ಕೆ. ಹಾಗೆ ಅವರ್ ಬಾಲ್ಕನಿ ಗಾರ್ಡನ್ ಅನ್ನೋಂಥ ಈ ಪ್ರದೇಶದಲ್ಲಿ ಈ ಶಾಪಿನಲ್ಲಿ ಇಕೋ ಫ್ರೆಂಡ್ಲಿ ಆಗುವಂಥ ಒಂದು ಗಿಡಗಳನ್ನು ಅಥವಾ ಮನೆಯಲ್ಲಿ ಇಡ್ಬೋದಂಥ, ಬಾಲ್ಕನಿಗಳಲ್ಲಿ ಇಡ್ಬೋದಂಥ ಗಿಡಗಳನ್ನು ಇದೇ ಜಾಗದಲ್ಲಿ ಸಿಗ್ತಾ ಇದೆ. ಈ ಒಂದು ನೂತನವಾದ ಕಾನ್ಸೆಪ್ಟ್ನಲ್ಲಿ ಈ 3 ಯುವತಿಯರು ಈ ವಿಷಯಗಳಿಗೆ ಕೈ ಹಾಕಿದ್ದಾರೆ. ಇವರಿಗೆ ಎಲ್ಲ ಯಶಸ್ಸನ್ನು ಅವರ ಜೀವನದಲ್ಲಿ ಅವರು ಹಾಕಿದ ಕೆಲಸಗಳಲ್ಲಿ ಸಿಗಲಿ ಅಂತ. ಅನಂತರ ಜ್ಯೋತಿಕಾ ಸುರಕ್ಷಿತ್ ಶೆಟ್ಟಿ ಅವರು ಮಾತನಾಡಿ, ಕೈಮಗ್ಗದಿಂದ ತಯಾರಿಸಿದ ವಸ್ತ್ರಗಳು ಈ ಮಳಿಗೆಯಲ್ಲಿ ಸಿಗ್ತಾ ಇದೆ. ಕೈಗೆಟುಕುವ ದರದಲ್ಲಿ ಬಟ್ಟೆಗಳಿದ್ದು ಜನತೆಯ ಮನಗೊಪ್ಪುವ ವಸ್ತ್ರಗಳು ಇಲ್ಲಿ ಲಭ್ಯವಿದೆ ಅಂತ ಹೇಳಿದ್ರು. Fashion has always been my passion and I wanted to get something new to this Mangalore city. So I'm promoting handloom clusters all over India, and my clothing line is eco-friendly with natural textiles, and everything is handmade. ಇದೇ ವೇಳೆ ಪೂರ್ಣಿಮಾ ಶೆಟ್ಟಿಯವರು ಮಾತನಾಡಿ, ಇಲ್ಲಿ ಎಲ್ಲಾ ವಿವಿಧ ಬಾಲ್ಕನಿ ಗಿಡಗಳು ಲಭ್ಯವಿದೆ. ಇಲ್ಲಿನ ಗಿಡಗಳನ್ನ ಮನೆಯಲ್ಲಿಯೇ ಇಟ್ಟು ಪೋಷಿಸಬಹುದು. ಅಷ್ಟು ಮಾತ್ರವಲ್ಲದೆ ಮಹಿಳಾ ಮಣಿಯರ ಮನಕೊಪ್ಪುವ ಜ್ಯುವೆಲ್ಲರಿಗಳು ವಿನೂತನ ಶೈಲಿಯಲ್ಲಿ ಲಭ್ಯವಿದೆ ಅಂತ ಹೇಳಿದ್ರು. ಇದು ನಮ್ಮದು ಇಮಿಟೇಷನ್ ಜ್ಯುವೆಲ್ಲರಿ ಕ್ಯಾಟಗರಿ. ಇಲ್ಲಿ ನಾವು ಮೇನ್ಲಿ ಇಮಿಟೇಷನ್ ಜ್ಯುವೆಲ್ಲರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. LOL Studio is a 6-year-old brand which was started by 2 best friends, and we just came up with the idea to get the low-range jewelry. Today we are traveling around India for exhibitions, and we have about 4,000 clienteles. We are also partner of Amazon, and LOL Studio means live out loud, which is really important for us. And these are the imitation jewelry that you see here. And please do visit to this place where you have our balcony garden, where you have LOL Studio, and as well as you have Joshetti label. So don't miss this, because this is something called as Fusion Store, where you'll enjoy shopping, where you'll enjoy designing and enjoy curating. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರುತಿ ಕಳ್ಳಿಚಂದ್ರ ಮತ್ತಿತರರು ಪಾಲ್ಗೊಂಡಿದ್ರು. ಒಟ್ಟಿನಲ್ಲಿ ಬಾಲ್ಕನಿ ಗಾರ್ಡನ್ ಮಾಡುವವರಿಗಂತೂ ಇದರಿಂದ ತುಂಬಾ ಉಪಯೋಗವಾಗಲಿದೆ. ಕೈಗೆಟುಕುವ ದರದಲ್ಲಿ ವಿವಿಧ ಬಾಲ್ಕನಿ ಗಿಡಗಳು, ಅಲ್ಲದೆ ವಿವಿಧ ವಿನ್ಯಾಸದ ಕೈಮಗ್ಗದಿಂದ ತಯಾರಿಸಿದ ವಸ್ತ್ರಗಳು ಮಾತ್ರವಲ್ಲದೆ ಫ್ಯಾಷನ್ ಜ್ಯುವೆಲ್ಲರಿಗಳು ಒಂದೇ ಮಳಿಗೆಯಲ್ಲಿ ಸಿಗಲಿದ್ದು ಮಂಗಳೂರಿನ ಜನತೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದು. ಶರಸಾಲ್ಯಾನ್ V4 ನ್ಯೂಸ್ 24/7 ಮಂಗಳೂರು.